ಸೋಂಕು ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಲಾಕ್ಡೌನ್ ಜಾರಿ ಮಾಡಿ ಬಡವರಿಗೆ ತೊಂದರೆಯಾಗ್ತಾ ಇದೆ. ಈ ಮೂಲಕ ರಾಜ್ಯ ಸರ್ಕಾರ ದಿನಬಳಕೆಯ ವಸ್ತು ಹಾಗೂ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕೆಂದು ಮಾಜಿ ಸಚಿವ ರಮಾನಾಥ್ ರೈ ಆಗ್ರಹಿಸಿದ್ದಾರೆ. ಲಾಕ್ಡೌನ್ ಬಡವರು ಮತ್ತು ಮಧ್ಯಮ ವರ್ಗದ ಜನರ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಜನರು ಈಗಾಗಲೇ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕೆಂದು ಹೇಳಿದರು. ಕೂಲಿ ಕಾರ್ಮಿಕರು, ದಿನಕೂಲಿ ನೌಕರರು, ಕಟ್ಟಡ ಕಾರ್ಮಿಕರು, ರಿಕ್ಷಾ ಓಡಿಸ್ತಕ್ಕಂಥವರು, ವಿಗತಿಗರು, ಇವರಿಗೆ ಈ ಪ್ರದೇಶದಲ್ಲಿ ದಿನಬಳಕೆಯ ವಸ್ತುಗಳನ್ನು ಪಡೆಯಲಿಕ್ಕೆ ಕಷ್ಟ ಆಗ್ತಾ ಇದೆ. ಆದ್ದರಿಂದಾಗಿ ಸರ್ಕಾರ ದಿನಬಳಕೆಯ ವಸ್ತುಗಳನ್ನು ಸಹಿತವಾಗಿ ಪ್ಯಾಕೇಜನ್ನು ಕೊಡಬೇಕು ಅಂತ ನಾನು ಅನೇಕ ಸಾರಿ ಹೇಳಿದ್ದೆ. ಮತ್ತೊಂದು ಸಾರಿ ಈ ಲಾಕ್ಡೌನ್ ಘೋಷಣೆ ಮಾಡುವುದು, ಲಾಕ್ಡೌನನ್ನು ಕಠಿಣವಾಗಿ ಮಾಡ್ತೀನಿ ಅಂತ ಹೇಳೋದು ಸುಲಭ. ಆದರೆ ಬಡವರಿಗೆ, ಅವರಿಗೆ ನಿತ್ಯದ ಬದುಕಿಗೆ ಜೀವನಾವಶ್ಯಕ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದಾಗಿ ನಾನು ಮತ್ತೊಮ್ಮೆ ಸರ್ಕಾರವನ್ನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ನೀವು ಬಡವರಿಗೆ ಅನುಕೂಲ ಆಗುವಂತೆ ದಿನ ಬಳಕೆಯ ವಸ್ತುಗಳ ಸಹಿತವಾದಂಥ ಒಂದು ಚಿಕ್ಕ ಮಟ್ಟಿನ ಕಿಟ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ವಲಸೆ ಕಾರ್ಮಿಕರು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ವಲಸೆ ಕಾರ್ಮಿಕರು ಅವರು ಊರು ಬಿಟ್ಟು ಹೋಗದಂತೆ, ಬಹುಶಃ ಈ ಜಿಲ್ಲೆಯಲ್ಲಿ ವಲಸೆ ಕಾರ್ಮಿಕರ ಅಗತ್ಯ ಬಹಳಷ್ಟು ಇದೆ. ನಿತ್ಯದ ಕೆಲಸಕ್ಕೆ ವಲಸೆ ಕಾರ್ಮಿಕರೇ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅವರನ್ನು ಉಳಿಸಬೇಕಾದ್ರೆ ಪ್ರತಿಯೊಂದು ಪಂಚಾಯತಲ್ಲಿ ಗಂಜಿ ಕೇಂದ್ರವನ್ನು ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೆ.